ಹುಟ್ಟೂರಿನ ಜನರ ಪ್ರೋತ್ಸಾಹ, ಶಾಲಾ ಕಾಲೇಜುಗಳಲ್ಲಿ ನನ್ನ ಸಂಗೀತಕ್ಕೆ ಸಿಕ್ಕಿದ ಪ್ರೋತ್ಸಾಹ, ಪ್ರತಿಭಾ ಕಾರಂಜಿಯ ವೇದಿಕೆಯಿಂದ ಸಂಗೀತದ ಪಯಣ ಆರಂಭಿಸಿದ್ದು ಈ ಮಟ್ಟಕ್ಕೆ ಇರಲು ಸಾಧ್ಯವಾಗಿದೆ. ಇಂಡಿಯನ್ ಐಡಿಯಲ್ ಸೀಸನ್ ಫೈನಲಿಸ್ಟ್ ಆಗಿದ್ದ 6 ಮಂದಿ ಸಂಗೀತ ಸ್ಪರ್ಧಿಗಳನ್ನು ಮೂಡಬಿದ್ರೆಗೆ ಕರೆಸಿ ಇಲ್ಲಿ ಮೆಗಾ ಶೋ ನಡೆಸುವ ಚಿಂತನೆ ಇದೆ ಎಂದು ಇಂಡಿಯನ್ ಐಡಿಯಲ್ ಸೀಸನ್ 12 ಆವೃತ್ತಿಯಲ್ಲಿ 5ನೇ ಸ್ಥಾನ ಪಡೆದಂತಹ ನಿಹಲ್ ತಾವ್ರೋ ಹೇಳಿದರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ನೇತೃತ್ವದಲ್ಲಿ ಸುಮಾರು 50ಕ್ಕೂ ಅಧಿಕ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಕನ್ನಡ ಭವನದಲ್ಲಿ ಗುರುವಾರ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ, ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್, ಮೂಡಬಿದ್ರೆ ಕೇಂದ್ರ ಚರ್ಚ್ನ ಧರ್ಮಗುರು ಪೌಲ್ ಸಿಕ್ವೇರಾ, ಅಲ್ಲಂಗರ್ ಚರ್ಚ್ನ ಧರ್ಮಗುರು ವಾಲ್ಟರ್ ಡಿಸೋಜಾ ಸೇರಿದಂತೆ ಹಲವಾರು ಮಂದಿ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮೋಕೆದ ಸಿಂಗಾರಿ ಒಂದು ದೇವಯಾರಿ ಮೋಕೆದ ಸಿಂಗಾರಿ ಒಂದು ದೇವಯಾರಿ ಯಾನೂರು ಕಾತುಳ್ಳು ಮಗದೇ ತೋದ ಪೊನ್ನಿರನ್ನ ಮೋನೆ ತೂದು ದಾಯೆ ಕೋಪನ ಮೋಕೆದ ಸಿಂಗಾರಿ ಒಂದು ದೇವ